ಪೊಲೀಸರು ಹಾಗೂ ಪತ್ರಕರ್ತರು ಸದಾ ಒತ್ತಡದ ಮಧ್ಯೆ ಕೆಲಸ ನಿರ್ವಹಿಸುವ ಅನಿವಾರ್ಯತೆ ಇದೆ. ಕ್ರೀಡಾ ಚಟುವಟಿಕೆಗಳಿಗೆ ಸಮಯ ಮೀಸಲಿಡುವುದರಿಂದ ಒತ್ತಡ ನಿರ್ವಹಣೆ ಸಾಧ್ಯ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಕದ್ರಿಯ ಕೆಪಿಟಿ ಮೈದಾನದಲ್ಲಿ ಭಾನುವಾರ ನಡೆದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತು ನನ್ನನ್ನು ಕರೆದಿದ್ದಕ್ಕೆ ಥ್ಯಾಂಕ್ಸ್. ಹೇಳ್ತಾ ಇದ್ದಾರೆ ಅವರು, ಪ್ರತಿ ವರ್ಷ ಒಂದು ದಿವಸ ಎಲ್ಲ ಕೆಲಸವನ್ನು ಬಿಟ್ಕೊಂಡು ಒಂದು ಆರಾಮಾಗಿ ಒಂದು ದಿವಸ ಆಡ್ಕೊಂಡು ಹೋಗೋ ರೀತಿಯಲ್ಲಿ ಒಂದು ರಿಲ್ಯಾಕ್ಸೇಷನ್ಗಾಗಿ ಅರೇಂಜ್ ಮಾಡಿದ್ರು ಅಂತ ಹೇಳಿ. ನಾವು ನಾರ್ಮಲಾಗಿ ಆಸೆಯೋದೇನೆಂದರೆ ನಮಗೆ ಬೇಕಾದಾಗ ಬೇಕಾದ ರೀತಿಯಲ್ಲಿ ಹೋಗಾಡುವಂತಿರಬೇಕಾದ ಈ ರಿಲ್ಯಾಕ್ಸೇಷನ್ ಏನಿದೆ ಈಸ್ ಸಮಥಿಂಗ್ ವಿಚ್ ವಿ ಇಂಪೋಸ್ ಅಪಾನ್ ಅವರ್ ಸೆಲ್ಸ್. ಸದ್ಯಕ್ಕೆ ಹೇಗಿರಬೇಕಂದ್ರೆ ಇವತ್ತೇನು ಸಮಸ್ಯೆ ಏನಿಲ್ಲ, ನಾನು ಇದ್ದಲ್ಲೇ ಇದ್ಕೊಂಡು ನಾನು ಕೆಲಸ ಮಾಡ್ಕೊಂಬಿಡ್ತೀನಿ, ಜಾಸ್ತಿ ಏನಾದರೂ ಕೂಡ ಸರಿ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಹೋಗಿ ನೀವು ಆಡ್ಕೋಬೇಕಾದ್ರೆ ಆಡ್ಕೊಳ್ಳೋ ರೀತಿಯಲ್ಲಿ ಆಡ್ಕೊಳ್ಳೋಂಗಿರಬೇಕು. ಸೊ ಆ ರೀತಿ ಪರಿಸ್ಥಿತಿ ಬರ್ತದೆ. ನಿಮ್ಮೆಲ್ಲರ ಕೋಆಪ್ರೇಷನಿಂದ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ಮುಂದುವರಿಬೇಕಂತ ಹೇಳಿ ಆಶಿಸ್ತೀವಿ. ಹಾಗೆ ಇವತ್ತೆಲ್ಲ ಗೇಮ್ಸ್ಗಾಗಿ ಬಂದಿದ್ರಿ, ಜಾಸ್ತಿ ಮಾತಾಡಿ ನಿಮಗೂ ಟೈಮ್ ವೇಸ್ಟ್. ಎಲ್ಲ ಪ್ಲೇಯರ್ಸ್ಗೆ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ ಎಂಜಾಯ್ ಮಾಡಿ, ಎಲ್ಲ ಮರೆತುಬಿಟ್ಟು ಒಂದು ದಿವಸ ಕಂಪ್ಲೀಟ್ ಎಂಜಾಯ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿದ್ದ ಕೆಪಿಟಿಯ ಪ್ರಾಂಶುಪಾಲ ಹರೀಶ್ ಶೆಟ್ಟಿ ಶುಭ ಹಾರೈಸಿದರು. ಹಾಗೂ ಪತ್ರಕರ್ತರು ನೀವು ಯಾವಾಗಲೂ ಸುದ್ದಿ ಹಿಂದೆ ಓಡುವವರು, ಇವತ್ತು ಓಡ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಪದಕ್ಕಾಗಿ ಅಂತ ಹೇಳ್ಬೋದು. ಹೌದು ಸರ್, ಹೇಳಿದಾಗೆ ಪರಿಸ್ಥಿತಿ ಹೇಗೆ ಬರ್ತದೆ ಹಾಗೇನೆ ನಿಭಾಯಿಸ್ತಾ ಹೋಗೋದು, ಅದರಲ್ಲಿ ಇದೇನಿಲ್ಲ ಅಂತ ಹೇಳಿದ್ದು ತುಂಬ ದೊಡ್ಡ ಇದು. ಹಾಗೆ ನಾನೇನು ಹೆಚ್ಚು ಮಾತಾಡೋಲ್ಲ. ನಿಮಗೆ ನಾಳೆ ನೀವೇ ಸುದ್ದಿ ಆಗೋವರು, ಸೊ ಈಗ ಸುದ್ದಿ ಮಾಡೋರು ಸುದ್ದಿ ಆಗ್ತಾ ಇದ್ದೀರಿ. ನಾಳೆ ಎಲ್ಲವನ್ನು ಸೌಹಾರ್ದತೆಯಾಗಿ ಮತ್ತು ಸ್ಪೋರ್ಟ್ಸ್ ಸ್ಪಿರಿಟ್ನಲ್ಲಿ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ನಾಳೆ ಅಂಪೈರರ್ ತೀರ್ಮಾನ ಸುದ್ದಿ ಆಗದಿದ್ದರೆ ಸಾಕು, ಅಷ್ಟೇ ಆದರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಭಾಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಕ್ರಿಕೆಟ್ ಹಾಗೆ ಎಲ್ಲ ಕ್ರೀಡೆಗಳಲ್ಲಿ ನಮ್ಮವರು ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಕ್ರೀಡಾಕೂಟವನ್ನು ಆರಂಭಿಸುವ ಸಂದರ್ಭದಲ್ಲಿ ಒಂದು ಸಾಂಕೇತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಪೊಲೀಸ್ ಆಯುಕ್ತರಾದಂಥ ಸುಧೀರ್ ಕುಮಾರ್ ಅವರನ್ನು ಕೇಳಿಕೊಂಡಾಗ ಅವರು ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಯಾವತ್ತೂ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ನೀಡ್ತಾ ಇರುವಂಥವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಅನ್ನು ಮಂಗಳೂರು, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ್ ನಾಯಕ್ ಇಂದಾಜೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ, ಉಪಾಧ್ಯಕ್ಷ ವಿಲ್ಗ್ರೆಡ್ ಡಿಸೋಜಾ ಉಪಸ್ಥಿತರಿದ್ದರು. ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಹರೀಶ್ ಮೋಟುಕಾನ ವಂದಿಸಿದರು. ಉಪಾಧ್ಯಕ್ಷ ಮಹಮ್ಮದ್ ಅರೀಫ್ ಪಡುಬಿದ್ರಿ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.